ಕಟೀಲಿನ ಭಕ್ತರಿಗೆ ನಂದಿನಿ ನದಿಯು ಪವಿತ್ರ. ಇಂತಹ ನಂದಿನಿ ನದಿ ಹುಟ್ಟುವ ಈಗಿನ ಮಿಜಾರುವಿನ ಕನಕಬೆಟ್ಟುವಿಗೆ ಕಟೀಲು ದೇಗುಲದ ಅರ್ಚಕರು ಸ್ಥಳೀಯರ ಜೊತೆಗೂಡಿ ಭೇಟಿ ನೀಡಿ ಕ್ಷೇತ್ರದ ದರ್ಶನಗೈದರು. ಕನಕಬೆಟ್ಟು, ಬಂಗಾರಬೆಟ್ಟು, ಕಾಂಚನಗಿರಿ, ಕನಕಗರಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಮಿಜಾರ್ ಸಮೀಪದ ನಾಗಬನವೊಂದರ ಸಮೀಪ ಪುಟ್ಟ ಕಾಡ ಮಧ್ಯೆ ನೀರ ಒಸರು ಕಾಣಿಸುತ್ತದೆ. ಅಲ್ಲಿಂದ ದೊಡ್ಡದಾಗುತ್ತಾ ಮುಚ್ಚಾರ್, ಮಚ್ಚಾರ್, ಕಟೀಲು, ಎಕ್ಕಾರ್, ಶಿಬರೂರು, ಚೇಳ್ಯಾರ್, ಪಾವಂಚೆಗಳ ಮೂಲಕ ಹಾದು ಸಸಿಹಿತ್ಲು ಚಿತ್ರಾಪುವಿನಲ್ಲಿ ಶಾಂಭವಿ ನದಿಯೊಂದಿಗಿನ ಕಡಲನ್ನ ಸೇರುತ್ತದೆ. ನದಿಯ ಉಗಮ ಸ್ಥಾನಕ್ಕೆ ಹೋಗುವುದು ಕಷ್ಟವಲ್ಲವಾದರೂ ನಾಗಬನ ಹುತ್ತಗಳು, ಪೊದೆಗಳು ಇರುವ ಕಾರಣ ಅನಾಯಾಸವಾಗಿ ಹೋಗಿ ಬರುವಂತಿಲ್ಲ. ಪುಟ್ಟ ಮಕ್ಕಳು, ವೃದ್ಧರು ಹೋಗುವುದು ಕಷ್ಟ. ಪುಟ್ಟದಾಗಿ ಹರಿಯುವ ತೋಡಿನಲ್ಲೇ ಹೋಗಬೇಕಾಗುತ್ತದೆ. ನೈಜ ಪರಿಸರಾಸಕ್ತರು, ಆಧ್ಯಾತ್ಮ ಮನಸ್ಸಿಗರು ಮಾತ್ರ ಹೋದರೆ ಉತ್ತಮ ಎನ್ನುವಂತಹ ಪ್ರಕೃತಿಯ ಸೌಂದರ್ಯದ ತಾಣವಿದು. ಈ ಕುರಿತು ಮಾತನಾಡಿದ ಕಟೀಲು ದೇವಸ್ಥಾನದ ಅರ್ಚಕರಾದ ಶ್ರೀ ಹರಿನಾರಾಯಣ ದಾಸ ಆಸ್ರಣ್ಣ ಅವರು, ಕನಕಬೆಟ್ಟುವಿನ ಪುಟ್ಟ ಸ್ಥಳದಲ್ಲಿ ನೀರಿನ ಒಸರು ಬರುತ್ತದೆ. ಮುಂದೆ ಹರಿಯುತ್ತಾ ನದಿಯಾಗಿ ಮುಂದುವರಿಯುತ್ತದೆ. ಉಗಮ ಸ್ಥಾನಕ್ಕೆ ಹೋಗಲು ದಾರಿ ಮಾಡಿಕೊಂಡು ಹೋಗಬೇಕಾಯಿತು. ಇಲ್ಲಿ ಹುತ್ತದ ಬಳಿ ಒಂದೆಡೆ ಬಿಸಿ ನೀರಿನ ಬುಗ್ಗೆ ಇರುವ ಅನುಭವವೂ ಆಯಿತು. ಇಂತಹ ಪ್ರಕೃತಿ ವೈಶಿಷ್ಟ್ಯದ ನಂದಿನಿ ಎಲ್ಲರಿಗೂ ಒಳಿತನ್ನ ಮಾಡಲಿ, ಲೋಕಕ್ಕೆ ಮಳೆ ಬೆಳೆಯನ್ನ ನೀಡಿ ಅನುಗ್ರಹಿಸಲಿ ಎಂದು ಕಟೀಲು ಬ್ರಾಹ್ಮರಿಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಜಾಗದ ವೈಶಿಷ್ಟ್ಯ, ಒಂದು ಸಣ್ಣ ಜಾಗದಲ್ಲಿ ನಂದಿನಿಯ ಉಗಮ ಆಗಿ ಅಲ್ಲಿಂದ ಮುಂದೆ ಸಾಗ್ತಾ ಬರ್ತದೆ. 100 ಮೀಟರ್ ಆಗೋದಿಲ್ಲ, ಅದರೊಳಗೆ ಒಂದು ವೆಂಟೆಡ್ ಡ್ಯಾಮ್ ಆಗುವಷ್ಟು ದೊಡ್ಡ ನದಿಯಾಗಿ ಇದು ಬೆಳೀತಿದೆ. ಅಂತಹ ಜಾಗಕ್ಕೆ ಇದು ನಮ್ಮ ಎರಡನೆಯ ಭೇಟಿ. ಇವತ್ತಿನ ದಿವಸ ವೈಶಿಷ್ಟ್ಯ ಹೇಳಿದರೆ, ನಾವು ಜಾಗಕ್ಕೆ ಹೋಗಲಿಕ್ಕೆ ದಾರಿ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಮಳೆಗಾಲ ಆದ ಕಾರಣ ಆ ಜಾಗ ಮಾಡಿಕೊಂಡು ಹತ್ತಿರ ಹೋಗಿ ಇನ್ನೇನು ಒಂದು 50 ಮೀಟ್ರ್ ಇರ್ತದೆ ಅಂತ ಆಗುವಾಗ ನಮ್ಮ ಕಾಲಿಗೆ ಬಿಸಿ ನೀರಿನ ಅನುಭವ ಆಯಿತು. ನೋಡುವಾಗ ಅಲ್ಲಿ ಯಾರು ಕಾಲಿಟ್ಟರು ಸಹ ಬಿಸಿ ನೀರು ಉಂಟು. ಹೇಳಿದರೆ ತಪ್ತಕುಂಡ ಇಲ್ಲೂ ಇದೆ. ಈ ಕ್ಷೇತ್ರ ಬದರಿಯಲ್ಲಿ ಗಂಗೆಯ ಅಲಕಾನಂದ ಎಂಬ ಹೆಸರಲ್ಲಿ ಉಗಮ ಆಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ತಪ್ತಕುಂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆಯೇ ಈ ಕ್ಷೇತ್ರ ಕಟೀಲಿಗೆ ಕಾರಣೀಕರ್ತಳಾದಂತಹ ನಂದಿನಿ ನದಿಯ ಪಕ್ಕದಲ್ಲಿಯೂ ಬಿಸಿ ನೀರಿನ ಬುಗ್ಗೆ ಇದೆ ಎನ್ನುವಂತಹ ಅನುಭವ ನಮಗೆಲ್ಲರಿಗೂ ಇವತ್ತು ಬಂತು. ನಂತರ ಕಟೀಲು ದೇವಸ್ಥಾನದ ಅರ್ಚಕರಾದ ಕಮಲಾದೇವಿ ಪ್ರಸಾದ ಅವರು ಮಾತನಾಡಿ, ಕಲ್ಲು ಬಂಡೆಯ ಎಡೆಯಲ್ಲಿ ಬರುವ ನಂದಿನಿ ನದಿಯ ಉಗಮ ಸ್ಥಾನ ಅತ್ಯಂತ ಉತ್ತಮ ಹಾಗೂ ಪವಿತ್ರ ಸ್ಥಾನವಿದು. ನಂದಿನಿ ಎಂದರೆ ಗಂಗೆಯ ಮೊದಲ ಹೆಸರು. ನದಿ ಎಂದರೆ ಸಮೃದ್ಧಿ ಎಂದರ್ಥ. ಕನಕಬೆಟ್ಟು ಬಂಗಾರಗುಡ್ಡಿಯಲ್ಲಿ ಇದೆ ಎಂದರೆ ಇದು ಸಂಪತ್ತಿನ ದ್ಯೋತಕ ಎಂದು ಮಾಹಿತಿಯನ್ನು ನೀಡಿದರು. ಗಂಗೆಯ ಮೊದಲ ಹೆಸರಿನ ನಂದಿನಿ ನದಿಯ ಉಗಮ ಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಬಹಳ ಪ್ರಶಸ್ತವಾದಂತಹ ಜಾಗ. ಅದು ಒಂದು ಕಲ್ಲ ಬಂಡೆಯ ಎಡೆಯಲ್ಲಿ ಬರತಕ್ಕಂತಹ ನಂದಿನಿ ನದಿ. ನದಿ ಅಂದರೆ ಸಂಸ್ಕೃತದಲ್ಲಿ ಸಮೃದ್ಧಿ ಅಂತ ಅರ್ಥ. ಈ ನದಿ ಸಮೃದ್ಧಿ ಅಂತ ಧಾತು. ಆ ಸಮೃದ್ಧಿಯ ಜಾಗವನ್ನು ನದಿ ಅಂತ ಹೇಳೋದು. ಹಾಗಾಗಿ ಇಲ್ಲಿಯ ಜಾಗಕ್ಕೂ ಒಂದು ಸಮೃದ್ಧಿಯ ಸಂಕೇತ ಉಂಟು. ಕನಕಬೆಟ್ಟು ಅಂತ ಹೆಸರಿದಕ್ಕೆ. ಕನಕ ಅಂದರೆ ಸಂಪತ್ತು, ಆಮೇಲೆ ಬಂಗಾರಗುಡ್ಡೆ ಅಂತಲೂ ಇದಕ್ಕೆ ಹೆಸರು ಉಂಟು. ಹಾಗಾಗಿ ಸಂಪತ್ತಿನ ದ್ಯೋತಕವಾಗಿ ಹರಿದ ನಂದಿನಿ ಕಟೀಲಿಗೆ ಹರಿದು ಕಟೀಲು ದೇವಿಯ ಉದ್ಭವಕ್ಕೆ ಕಾರಣರಾಗಿದ್ದಾಳೆ. ಹಾಗಾಗಿ ಆ ಕಟೀಲು ತಾಯಿಯನ್ನು ಉಪಾಸಿಸಿದವರು, ಆರಾಧನೆ ಮಾಡಿದವರಿಗೂ ಎಲ್ಲ ಅವರ ದಾರಿದ್ರ್ಯ ದೂರ ಆಗಿ ಅವರಿಗೆ ಉತ್ತಮವಾದಂತಹ ಸಂಪತ್ತು ಲಭಿಸ್ತದೆ ಎಂಬುದಕ್ಕೆ ಇದೇ ಇದಕ್ಕೆ ದ್ಯೋತಕ. ಕಟೀಲು ದೇಗುಲದ ಅರ್ಚಕರಾದ ಪ್ರಸಾದ ಆಸ್ರಣ್ಣ, ಶ್ರೀಹರಿ ಆಸ್ರಣ್ಣ, ಸದಾನಂದ ಆಸ್ರಣ್ಣ, ಸುಕನ್ಯಾ ಆಸ್ರಣ್ಣ ಕನಕಬೆಟ್ಟು ನಂದಿನಿ ನದಿ ಉಗಮ ಸ್ಥಳಕ್ಕೆ ಭೇಟಿ ನೀಡಿ ಲೋಕಕ್ಕೆ ಸನ್ಮಂಗಲವಾಗಲಿ ಎಂದು ಪ್ರಾರ್ಥಿಸಿದರು. ಸ್ಥಳೀಯರಾದ ಸುಧಾಕರ ಪೂಂಜ, ರಾಮಚಂದ್ರ ಮಿಜಾರ್ ಮಾರ್ಗದರ್ಶನವನ್ನು ಮಾಡಿದರು. ಕೆನ್ನಿಗೋಳಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ದಾಮೋದರ ಶೆಟ್ಟಿ, ಶ್ರೀದೇವಿ ಭಜನಾ ಮಂಡಳಿಯ ಯತೀಶ್ ಶೆಟ್ಟಿ, ಕೇಶವ ಕಟೀಲು, ಪ್ರಶಾಂತ್, ಜಯಂತ್, ವಿಕೇಶ್, ಅನಿಕೇತ್, ರಸನಾ ಮೊದಲಾದವರು ಭಾಗಿಯಾಗಿದ್ದರು.